ಏಪ್ರಿಲ್ 14ರಂದು KGF ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಾಣುತ್ತೆ. ಇದರ ಒಂದು ವಾರ ಹಿಂದೆ ಅಂದ್ರೆ ಏಪ್ರಿಲ್ 8 ಶುಕ್ರವಾರದಿಂದ KGF ಭಾಗ 1 ರಿಲೀಸ್ ಮಾಡಲಾಗುತ್ತೆ. ಹೀಗಾಗಿ ಅಭಿಮಾನಿಗಳಿಗೆ ಡಬಲ್ ಧಮಾಕ. ಅದೆಷ್ಟೋ ಮಂದಿ ಅನ್ಕೋತಾರೆ ಭಾಗ 2 ನೋಡೋದಕ್ಕಿಂತ ಮೊದಲು ನಾವು ಭಾಗ 1 ಚಿತ್ರಮಂದಿರದಲ್ಲಿ ನೋಡಿ ಆ ಬಳಿಕ ಅದರ ಕಂಟಿನ್ಯೂಟಿಯನ್ನ ನಾವು ಚಿತ್ರಮಂದಿರ ನೋಡ್ತೀವಿ ಅಂತ. ಇದರ ಸಲುವಾಗಿ ಇದೀಗ ಚಿತ್ರತಂಡ KGF ಚಾಪ್ಟರ್ 1 ಚಿತ್ರಮಂದಿರದಲ್ಲಿ ರಿಲೀಸ್ ಮಾಡೋದಕ್ಕೆ ನಿರ್ಧರಿಸಿದೆ. ಹೀಗಾಗಿ KGF ಚಾಪ್ಟರ್ 2 ರಿಲೀಸ್ ಆಗುವ ಒಂದು ವಾರಕ್ಕೂ ಮೊದಲು ಅಂದರೆ ಏಪ್ರಿಲ್ 8ರಂದು ಶುಕ್ರವಾರದಿಂದ KGF ಚಾಪ್ಟರ್ 1 ರಾಜ್ಯಾದ್ಯಂತ ತೆರೆ ಕಾಣಲಿದೆ. ಇದಾಗಿ ಒಂದು ವಾರಕ್ಕೆ ಅಂದರೆ ಗುರುವಾರ KGF 2 ಪ್ರಪಂಚದಾದ್ಯಂತ ತೆರೆಯ ಮೇಲೆ ಅಬ್ಬರಿಸಲಿದೆ. ಒಂದಿಷ್ಟು ಮಂದಿಗೆ ಇದು ಹೊಸ ಬೆಳವಣಿಗೆ, ಆದರೆ ಇದು ಹೊಸ ಬೆಳವಣಿಗೆ ಅಲ್ಲ. ಈ ಬೆಳವಣಿಗೆಯನ್ನು ಹುಟ್ಟು ಹಾಕಿದ್ದೇ ಮೊದಲು ದ್ವಾರಕೀಶ್ ಅವರು ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಈ ಎಲ್ಲ ವಿಚಾರದ ಬಗ್ಗೆ ನಾವು ತಿಳ್ಕೋಬೇಕಾದ್ರೆ ನಾವು 10 ವರ್ಷಗಳ ಹಿಂದೆ ಹೋಗಬೇಕು. ಅದು ಸೆಪ್ಟೆಂಬರ್ 20, 2012 ಅಂದು ದ್ವಾರಕೀಶ್ ನಿರ್ಮಾಣದ ಚಾರುಲತಾ ಅನ್ನೋ ಸಿನಿಮಾ ತೆರೆ ಕಂಡಿತ್ತು. ದ್ವಿಭಾಷಾ ಸಿನಿಮಾ ಇದು. ಕನ್ನಡ ಮತ್ತು ತಮಿಳು ಭಾಷೆಯಲ್ಲಿ ಏಕಕಾಲಕ್ಕೆ ರಿಲೀಸ್ ಆದಂತಹ ಸಿನಿಮಾ ಇದು. ಇದಾದ ಬಳಿಕ ಇದು ಮಲಯಾಳಂ ಮತ್ತು ತೆಲುಗಿಗೆ ಡಬ್ಬಿಂಗ್ ಕೂಡ ಆಯಿತು. ಹಾಗೆ ಗೀತಾಂಜಲಿ ಅನ್ನೋ ಹೆಸರಿನಲ್ಲಿ ಈ ಸಿನಿಮಾ ಮಲಯಾಳಂಗೆ ರಿಮೇಕ್ ಕೂಡ ಆಯಿತು. ಪೋನ್ ಕುಮಾರ್ ಈ ಸಿನಿಮಾದ ನಿರ್ದೇಶಕರು, ಹಾಗೆ ಪ್ರಿಯಾಮಣಿ ಈ ಚಿತ್ರದ ನಾಯಕ್, ಹಾಗೆ ಸ್ಕಂದ ಅಶೋಕ್, ಸೀತಾ, ಶರಣ್ಯ, ಹೀಗೆ ಒಂದಿಷ್ಟು ಮಂದಿ ಈ ಚಿತ್ರಕ್ಕೆ ಬಣ್ಣ ಹಚ್ಚಿದ್ದಾರೆ. ಭಾರತೀಯ ಚಿತ್ರರಂಗದಲ್ಲೇ ಇಂತಹ ಪ್ರಯತ್ನ ಮೊಟ್ಟ ಮೊದಲು ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇದೊಂದು ಕಂಜಾಯ್ನಿಂಗ್ ಟ್ವಿನ್ಸ್ ಸಹೋದರಿಯರ ಕತೆ. ಒಂದು ಚಾರು ಮತ್ತೊಂದು ಲತಾ. ಇದರಲ್ಲಿ ಒಂದು ಸಹೋದರಿ ಡೆತ್ ಆಗ್ತಾರೆ. ಇದಾದ ಬಳಿಕ ಒಂದಿಷ್ಟು ಹಾರರ್ ಕತೆ ಉಳ್ಳಂತಹ ಸಿನಿಮಾವಿದು. ಅದೇನೇ ಇರಲಿ, ಈಗಾಗಲೇ ಈ ಸಿನಿಮಾ ನಿಮಗೆ ಯೂಟ್ಯೂಬ್ನಲ್ಲಿ ಕೂಡ ಸಿಗುತ್ತೆ. ಈ ಸಿನಿಮಾದ ಬಗ್ಗೆ ನೀವು ಹೆಚ್ಚಾಗಿ ತಿಳ್ಕೊಬೇಕಂದ್ರೆ ಯೂಟ್ಯೂಬ್ನಲ್ಲಿ ಈ ಸಿನಿಮಾ ಇದೆ, ನೀವು ನೋಡಿ ಈ ಸಿನಿಮಾದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಹಂಚ್ಕೋಬೋದು. ಅದೇನೇ ಇರಲಿ, ಆದರೆ ಈ ಸಿನಿಮಾ ತೆರೆ ಕಂಡಿದ್ದು ಗಾಂಧಿನಗರದ ನರ್ತಕಿ ಮುಖ್ಯ ಚಿತ್ರಮಂದಿರದಲ್ಲಿ. ಚಾರುಲತಾ ರಿಲೀಸ್ ಆಗುವ ಒಂದು ವಾರಕ್ಕೂ ಮುನ್ನ ಇದೇ ದ್ವಾರಕೀಶ್ ನಿರ್ಮಾಣದ ಇನ್ನೊಂದು ಸಿನಿಮಾ ವಿಷ್ಣುವರ್ಧನ ಸಿನಿಮಾವನ್ನು ರಿಲೀಸ್ ಮಾಡಲಾಗಿತ್ತು. ಈ ವಿಷ್ಣುವರ್ಧನ ಸಿನಿಮಾದ ಬಗ್ಗೆ ನಾವು ಹೇಳೋದಾದ್ರೆ ಇದು ಡಿಸೆಂಬರ್ 8, 2011ರಲ್ಲಿ ತೆರೆಗೆ ಅಪ್ಪಳಿಸಿತ್ತು. ಅಂದ್ರೆ ಚಾರುಲತಾ ಸಿನಿಮಾ ತೆರೆ ಕಾಣೋದಕ್ಕೂ ಒಂದು ವರ್ಷ ಮೊದಲು ಈ ಸಿನಿಮಾ ತೆರೆಗೆ ಅಪ್ಪಳಿಸಿತ್ತು. ವಿಷ್ಣುವರ್ಧನ ಸಿನಿಮಾವನ್ನ ರಿಲೀಸ್ ಮಾಡಲಾಗಿತ್ತು. ಚಾರುಲತಾ ತೆರೆ ಕಂಡ್ರೆ ಅದರ ಒಂದು ವಾರ ಹಿಂದೆ. ಹಾಗೆ ಈ ಪೋಸ್ಟರ್ನಲ್ಲಿ ಸುದೀಪ್ ಅವರನ್ನ ಇಟ್ಟುಕೊಂಡು ಚಾರುಲತಾ ಸಿನಿಮಾದ ಪ್ರಮೋಷನ್ ಮಾಡಲಾಗಿತ್ತು. ಎಲ್ಲ ಪೋಸ್ಟರ್ನಲ್ಲೂ ಅಷ್ಟೇ ವಿಷ್ಣುವರ್ಧನ ಪೋಸ್ಟರ್ ಹಾಕಿ ಮುಂದಿನ ವಾರದಿಂದ ಮುಂದಿನ ಬದಲಾವಣೆ ನರ್ತಕಿ ಚಿತ್ರಮಂದಿರದಲ್ಲಿ ಚಾರುಲತಾ ಎಂದು ಎಲ್ಲ ಕಡೆ ಪೋಸ್ಟರ್ಗಳು ರಾರಾಜಿಸಿತ್ತು. ಅಷ್ಟೇ ಅಲ್ಲದೆ ಚಾರುಲತಾ ಚಿತ್ರಕ್ಕೆ ಆ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಮಾಧ್ಯಮಗಳಿಂದಲೂ ಉತ್ತಮ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿತ್ತು. ಹಾಗೆ ಒಂದಿಷ್ಟು ಡಿಬೇಟ್ಗಳು ನಾನಾ ವಾಹಿನಿಯಲ್ಲಿ ಕೂಡ ಪ್ರಸಾರವಾಗ್ತಾ ಇತ್ತು. ಎಲ್ಲ ಕಡೆ ಕೂಡ ಇದೇ ಮಾತು. ಕಂಜಾಯ್ನಿಂಗ್ ಅಂದರೆ ಭಾರತೀಯ ಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೊಸ ಪ್ರಯತ್ನ. ಕಂಜಾಯ್ನಿಂಗ್ ಸಿಸ್ಟರ್ಸ್ಗಳ ಕಥಾ ಹಂದರವನ್ನು ಹೊಂದಿರುವಂತಹ ಸಿನಿಮಾವಿದು. ಹಾಗೆ ಹೀಗೆ ಒಂದಿಷ್ಟು ಮಾತುಗಳು ಸಿಕ್ಕಾಪಟ್ಟೆ ಹರಿದಾಡಿದ್ದವು. ಹಾಗೆ ಆ ಕಾಲಕ್ಕೆ ಒಂದು ದೇಹ ಎರಡು ತಲೆ ಅಥವಾ ಅದು ಎರಡು ದೇಹ ಅಂಟಿಕೊಂಡಿರೋದು ಅಂದರೆ ಇದೆ ಕಂಜಾಯ್ನಿಂಗ್. ಈ ಥರ ಒಂದಿಷ್ಟು ವಿದ್ಯಮಾನಗಳು ಆ ಸಮಯದಲ್ಲಿ ಸ್ವಲ್ಪ ಪ್ರಚಲಿತದಲ್ಲಿತ್ತು. ಹೀಗಾಗಿ ಇದೇ ಸಮಯಕ್ಕೆ ಈ ಸಿನಿಮಾ ತೆರೆ ಕಂಡಾಗ ಒಂದಿಷ್ಟು ಈ ಚಿತ್ರದ ಬಗ್ಗೆ ಮಾತುಕತೆಗಳು ಕೂಡ ಹೆಚ್ಚಾಗಿಯೇ ಇತ್ತು. ಹಾಗೆ ಈ ಸಿನಿಮಾದ ಮತ್ತೊಂದು ಪ್ರಚಾರ ಅಂತೇಳಿ ಅದೇ ಈಗಾಗಲೇ ಹೇಳಿದಂತೆ ವಿಷ್ಣುವರ್ಧನ ಸಿನಿಮಾವನ್ನು ಈ ಸಿನಿಮಾ ರಿಲೀಸ್ ಆಗುವ ಒಂದು ವಾರ ಹಿಂದೆ ಇದೇ ನರ್ತಕಿಯಲ್ಲಿ ರಿಲೀಸ್ ಮಾಡಿ ಇದಾದ ಮುಂದಿನ ವಾರದಿಂದ ಚಾರುಲತಾ ಸಿನಿಮಾವನ್ನು ರಿಲೀಸ್ ಮಾಡಿದರು. ಹಾಗೆ ಇದೇ ಗಾಂಧಿನಗರದ ನರ್ತಕಿ ಚಿತ್ರಮಂದಿರದಲ್ಲಿ ಚಾರುಲತಾ 50 ದಿನವನ್ನು ಕೂಡ ಪೂರೈಸಿತ್ತು. ಅದೇನೇ ಇರಲಿ, ಈ ರೀತಿಯ ಒಂದು ಬೆಳವಣಿಗೆಗೆ ನಾಂದಿ ಹಾಡಿದ್ದು ದ್ವಾರಕೀಶ್ ಅವರು. ಇದೀಗ ಆ ಬಳಿಕ ಅದು ಯಾವುದೋ ಒಂದು ಸಿನಿಮಾ ಕೂಡ ಇದೇ ರೀತಿ ಪಾರ್ಟ್ 1 ಪಾರ್ಟ್ 2 ಅಂತ ಅನಿಸುತ್ತೆ, ಯಾವುದೋ ಒಂದು ಸಿನಿಮಾ ಇದೇ ದಾರಿಯನ್ನು ಹಿಡಿದಿತ್ತು. ಇದೀಗ KGF ಕೂಡ ಅದೇ ಮಾರ್ಗವನ್ನು ಅನುಸರಿಸ್ತಾ ಇದೆ. ಮೊದಲ ವಾರ KGF ಭಾಗ 1 ರಿಲೀಸ್ ಮಾಡಿ ಅದರ ಮುಂದಿನ ವಾರ ನೆಕ್ಸ್ಟ್ ವಾರ ಅಂದರೆ ಏಪ್ರಿಲ್ 8ಕ್ಕೆ KGF ಭಾಗ 1 ರಿಲೀಸ್ ಮಾಡಿ ಏಪ್ರಿಲ್ 14 ಅಂದರೆ ಗುರುವಾರ KGF ಚಾಪ್ಟರ್ 2 ರಿಲೀಸ್ ಮಾಡೋದಕ್ಕೆ ಚಿತ್ರತಂಡ ನಿರ್ಧರಿಸಿದ್ದು ಮಾತ್ರವಲ್ಲ, ಈಗಾಗಲೇ ಬುಕ್ ಮೈ ಶೋ ಅಲ್ಲಿ KGF ಭಾಗ 1 ಟಿಕೆಟ್ ಕೂಡ ಬಿಕರಿಯಾಗಿದೆ. ಅದೇನೇ ಇರಲಿ, ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆ ಸಿನಿಮಾ KGF ರಿಲೀಸ್ ಆಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಚಿತ್ರಮಂದಿರದಲ್ಲಿ ಸಿನಿಮಾವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿ. ಈ ಸಿನಿಮಾ ಕೂಡ ಕನ್ನಡ ಚಿತ್ರರಂಗದಲ್ಲಿ ಒಂದು ಮೈಲುಗಲ್ಲು, ಹಾಗೆ ಇಡೀ ಭಾರತೀಯ ಚಿತ್ರರಂಗದಲ್ಲಿ ದೊಡ್ಡ ಮೈಲುಗಲ್ಲು ನೀಡಲಿ. ಹಾಗೆ
ಹಾಗೆ ಇಡೀ ಪ್ರಪಂಚದ ಚಿತ್ರರಂಗವೇ ನಮ್ಮ ಕನ್ನಡ ಚಿತ್ರರಂಗದತ್ತ ನೋಡುವಂತಾಗಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.